ಸೌಭಾಗ್ಯ ಆನಂದೇಶ್ವರ ಸದಾಕಾಲ ಅಂಜನ ಭವಿಷ್ಯಗಳ ಪಾಲಕ ನಿಗಳ ಸಾಂಸಾರಿಕ ಆವಡ ದಾಂಪತ್ಯ ಜೀವನಾವಡ ವಂಚನೆ ಕೊಂಡ ಜೀವನಾವಡ ನಾನಾ ರೀತಿಯ ಚಿಂತೆ ಸಮಸ್ಯೆ ಆಡುತ್ತಿರುವ ಬಿಡಲ ಆದ ಮಹಾತಾಯ ದೇವಿ ಶಾರದವಾದ ಮಂತ್ರದ ಮಲ್ಪಂಚಿತ್ತೆ ನಿಗಲಗಿನ ತಿರುಗಡ ಮತ್ತು ನಿಗಲ ವೃತ್ತಿಡ ಉದ್ಯೋಗದ ವ್ಯವಹಾರ ಕ್ಷೇತ್ರ ಮಾನವೀಯತೆಯಾದ ಉನ್ನತ ಅಭಿವೃದ್ಧಿಯನ್ನು ಸರ್ವತೋಮುಖಾಂತ ಅಭ್ಯುದಯ ಮಾತೃಧನಗನಕಾದಿ ಲಕ್ಷ್ಮೀ ಸಂಪತ್ತ ಅಂಜನೆ ದೇಹವು ಶರೀರವು ನಾನಾ ರೀತಿಯಾದ ದುಃಖನ ರೋಗ ರುಜಿನ ಇವನು ಪೂರ ಆ ಮಹಾತಾಯಿ ದೂರ ಮಂತುದು ಸಂಸಾರದ ಮಾತುಗಳ ಸದಾಕಾಲ ನೆನಪಿತ್ತುಗಳ ಆ ದೇವಿನ ಆರಾಧನೆ ಮಕ್ಕಳ ನಿಗಲಿನ ಮಕ್ಕಳು ಕರ್ತವ್ಯ ಮಕ್ಕಳ ಶರೀರ ಸೌಖ್ಯ ಮಾನಸಿಕ ಆರೋಗ್ಯನ ಕೊಟ್ಟು ಸುಖ ಶಾಂತಿ ನೆಮ್ಮದಿದ ಜೀವನ ಆ ಶಾರದಾ ಮಾತಿನ ಪರಿಪೂರ್ಣವಾದ ಜೊತೆ ಅನುಗ್ರಹ ಸಮಾಜದಲ್ಲಿ ಹೆಚ್ಚಿನ ಉನ್ನತ ಸ್ಥಾನಮಾನ ಗೌರವ ಪ್ರಶಸ್ತಿ ಸಂಕೇತಕ್ಕೆ ಪ್ರಾಪ್ತಿಯಾಗಡ ಅದೇ ರೀತಿಯಾದ ನಿಗಲ ಮನಸ್ಸನ್ನು ಕಲ್ಪಿಸಿಕೊಂಡ ಮನಸ್ಸಿನ ನಿಗಲ ಮನೋಭಾವನೆ ಪೂರ ಆ ಸರ್ವಮಂಗಲಾಂಚಿಟ್ಟು ಶಾರದಾ ಮಾತೆ ಪರಿಪೂರ್ಣವಾದ ಅನುಗ್ರಹ ಮಂತ್ರಾದ ಅಂಜನ ಮಾತು ರೀತಿಯಾದ ಅದ್ಭುತವಾದ ಆ ಮಂದಿರ ನಿರ್ಮಾಣ ನಿಮಿತ್ತವಾದ ಅಂಜನ ಪುರ ಸಹಕಾರ ಪ್ರಿಯರ ಮಾತು ಸಹಕಾರದ ಪರಿಪೂರ್ಣವಾದ ಫಲ ಅನುಗ್ರಹ ಪ್ರಾಪ್ತಿಯಾದ ಅಂಜನ ಸುಪುತ್ರಲ ಅಗಲ ಗಣಪತಿ ಸಮಯಗಳ ವಾಗ್ದೇವಿಯಾಂಚಿಕ್ಕೆ ಮಹಾಸರಸ್ವತಿ ಎಡೆ ವಿದ್ಯಾಬುದ್ಧಿ ಎಡೆ ಜ್ಞಾನಶಕ್ತಿ ಎಡೆ ಮೇಧಾಶಕ್ತಿನ ಎಡೆ ಸದ್ವಿದ್ಯ ಜ್ಞಾನ ಸಂಪತ್ತಿನ ವಾಗ್ದೇವಿಯಾಂಚಿನ ಮಹಾಸರಸ್ವತಿ ಜೋಗಳ ಪಾಲಕ ಎಡೆ ಜ್ಞಾನ ಸಂಪತ್ತನ್ನು ಕುರಿತು ಇರುವೆಲ್ಲ ಆ ಸೂರ್ಯ ಚಂದ್ರರ ಆಕಾಶಗಳ ಮುಂದಿನ ಅದೇ ರೀತಿಯಾದ ಜೋಗುಲ್ಲ ಏನ ಪಾಲನೆಗಳ ಪಾಲಕ ಸಮಾಜಗಳು ಎಡೆ ಕೀರ್ತಿ ಹೊಂದಿರಾದ ಬಹಳ ಸೌಭಾಗ್ಯ ಪ್ರಾಪ್ತಿಯಾದ ನಿಗಲ ದಾಂಪತ್ಯ ಜೀವನವುಳ್ಳ ಅನ್ಯೋನ್ಯ ವಿಶ್ವಾಸದಲ್ಲಿ ಬಂದು ನಿರಂತರವಾದ ಆ ಶಾರದಾ ಮಾತಿನ ಅನುಗ್ರಹ ಭಾವನ ಮಂಗಳಕರ ಕ್ಷೇಮಕರ ಸುಖಕರ ಆನಂದಮಯ ಸಂತೋಷದ ಸುಖ ದಾಂಪತ್ಯ ಜೀವನ ದೀರ್ಘಕಾಲ ದಾಂಪತ್ಯಗಳು ಸುಗಮವಾದ ಜೀವನ ಮತ್ತು ಸೌಭಾಗ್ಯ ನಿರಂತರವಾದ ಆ ಮಹಾಸರಸ್ವತಿಗಳ ಪಾಲಕ ಒದಗಾದ ಕುರಿತು ಅಂಜನೆ ನನವಂದಿಯನ್ನ ಆ ಕರ್ತವ್ಯದ ಮಗಳಿನ ಕನ್ಯಾದಾನ ಆ ರೀತಿಯಾದ ಭವಿಷ್ಯತ್ತಿಗೂ ಬೇಗನೆ ನಿಗಲಿರುವ ಅಪ್ಪಮ್ಮನಾಗುತ್ತಾನೆ ಆ ಕನ್ಯಾದಾನ ಚಿಂತೆ ಮಗಳ ಪಾಲಕ ಸಾಂಸಾರಿಕ ಮತ್ತು ದಾಂಪತ್ಯ ಜೀವನ ಮತ್ತು ಸೌಭಾಗ್ಯ ಬೇಗನೆ ಸಾಧುಪಾಲಕರು ಅಂಚನೆ ಕೊರಿಂಚಿನ ನಿರಗೂ ನಿಗಲ ಕೊರಿಂಚಿನ ಪಂಡಿತ ಸೇರಿದ ಸಂಪೂರ್ಣ ಶುಭಬಲ ಸದಾಕಾಲ ಆ ದೇವಿನ ಅನುಗ್ರಹ ಪ್ರಾಪ್ತಿಯನ್ನು ಆ ಶಾರದಾ ಮಾತ್ರ ಭಕ್ತಿನ ಪ್ರಾರ್ಥನೆ ಮಹಾಪ್ರಸಾದ ಓಂ ಸರ್ವಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕಂ ಶರಣ್ಯೇ ಬ್ರಹ್ಮಜೈ ಗೌರೇ ನಾರಾಯಣ ನಮೋಸ್ತುತೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ವನವಾಸಿನಿ ತವಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾಧಾರಂಜದೇಮಹಿ ಯಾದಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಂ ನಮಸ್ತಸ್ತೆ 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 ನಮೋ ನಮಃ ಶ್ರೀ ಶಾರದಾಯೈ ನಮಃ ಮನಸ್ಸಂಕಲ್ಪ ಸತ್ಯರಸ್ತು अष्टोपजांगीं हिमसिमजनीं सुशङ्खचक्रां शिरशूलधारिणीं काम्ययोगिनीं सहजातवेदसीं दुर्गां सदाहं शरणमहं प्रपद्ये या देवी सर्वभूतेषु मातृरूपेण संस्थितं नमस्तस्ते 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 नमो नमः शारदा मातृ प्रार्थना ಈ ಮಂದಿರ ನಿರ್ಮಾಣ ವಿಸ್ತರವಾದ ಪರಿಮಳ ಸಹಕಾರ ಹೆಚ್ಚಿನ ಸಹಕಾರಿ ನಮಗೆ ಅವರ ಅಪೂರ ನಮ್ಮ ಪೂರ್ವದ ಅನುಗ್ರಹ ಮಾತುಗಳು ಮದುವೆ ಪ್ರಾಪ್ತಿಯಾಗುವುದು ನಮ್ಮ ಪುಣ್ಯದ ಸೇವಾ ಪ್ರಾಪ್ತಿ ಈಗ ಮನುಷ್ಯವನ್ನು ಶ್ರೇಷ್ಠ ಮನುಷ್ಯನ ಮಧ್ಯೆ ಸಾರ್ವಜನಿಕ ಅವರ ಮಾಡಲು ಮಾದರಿಯಾದ ಸಹಕಾರಿ ಜೊತೆ ಮಾದರಿಯರ ಇಂದಿನ ಸೇವೆ ಮುಂದಿನ ಅಂಚ ಪ್ರಸಾದ ಕೊಡ್ತಾನ ಇಂದಿನಲ್ಲಿ ಕೊಡುವುದನ್ನ ಪ್ರಸಾದ ಕೊಡ್ತನ ಆದ ಶಾರದಮ್ಮ ಮತ್ತೆ ಮಾದರಿಯ ಸಹಕಾರಿಗಳು ಅದು ಪರಿಪೂರ್ಣ ಸಂತೃಪ್ತ ಒಂದು ಏನೆಗಳ ಇನ್ನು ಸಂಸಾರ ಸಹ ಕುಟುಂಬ ಸಂಸಾರ ಮಾದರಿಯ ಉತ್ತರೋತ್ತರವಾದ ಶಿವ ಸಭೆಯನ್ನು ಎಡೆದೇವರ ಸದಾಕಾಲ ಸೌಖ್ಯವಾದ ಸುಖ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯ ಜೀವನ ಅಂಚನೆ ನನ್ನ ಸಾಮಾಜಿಕವಾದ ರಾಜಕೀಯ ಕ್ಷೇತ್ರಗಳ ಎಡೆ ರೀತಿಯಾದ ಕೆಲಸ ಕಾರ್ಯ ಅವರು ನನ್ನ ವ್ಯಕ್ತಿಗಳ ಆದಿಗೆ
ಶಾರದಾ ಮಾತಿನ ಪರಿಪೂರ್ಣವಾದ ಅನುಗ್ರಹ ಏನಪ್ಪ ಸದಾಕಾಲ ಶ್ರೀಕ್ಷಿಯಾದ ಕಮಲಾಸನ ಚರಣ ಓಂ ಶ್ರೀವೃದ್ಧಸ್ಮಮಾನುಷ್ಯವಾರೋಗ್ಯಮಾವಿಧಾತ ಶೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯು ಆಷಾಢ ಮಾತನ ನಿಸ್ವಾರ್ಥ ಶ್ರೀಯಂತೆ ಆ ದೇವಿನ ಕೆಲಸವನ್ನು ಮಾಧುರ್ಯ ಕೆಲಸ ಕಾರ್ಯ ಆಷಾಢವಾದ ಪರಿಪೂರ್ಣವಾದ ಸ್ವೀಕಾರವನ್ನು ಸರ್ವೇ ಸಮತಿ ಸಮತಿ ಸರ್ವ ಮಾಧುರ್ಯ ತ್ರಿಪುರವಾಂಚಿಕೆ ಆಯುರಾರೋಗ್ಯ ಸದಾಕಾಲ ಮಾದರಿತ್ಯಾದನೆ ಅಪಾರಗ ದೇವಿ ಸದಾಕಾಲ ಸುಖ ಆರೋಗ್ಯವನ್ನು ಕೊಟ್ಟ ಅಂಚನೆ ದೇವಿಯ ಸೌಮಾಂಗಲ್ಯ ಪ್ರಾಪ್ತಿಯನ್ನು ಪಾಲ್ಗೊಂಡು ನಿಗಲಿಗೆ ನಾವು ಇಷ್ಟಾರ್ಥರು ಕೂಡ ಆ ಶಾರದಾ ಮಾತೆ ಕಾಲಕಾಲವನ್ನು ತಂದು ಅದೇ ರೀತಿಯಾಗಿ ನಿತ್ಯಗಳ ಸಹಕಾರ ಸದಾಕಾಲ ತಂದು ಆ ಶಾರದಾ ಮಾತೆ ನಿಗಳ ಪಾಲ ಸಂಸಾರದ ಪಾಲಕ ಮಾತ ರೀತಿಯಾದ ಗಿಡಮನ್ನು ಪಡೆದು ಜಗಜ್ಜನನೆಯ ಜೊತೆ ಸರ್ವಮಂಗಳ ಜೊತೆ ಶಾರದಾ ಇದರ ಅಡಿದಾವಿಡ ಭಕ್ತರ ಪ್ರಾರ್ಥನೆ
ಶ್ರೀ ಶಾರದಾ ಪ್ರತಿಷ್ಠಾ ಉತ್ಸವ ಮಹೋತ್ಸವವು ಬಹಳ ವಿಶೇಷ ಅದ್ದೂರಿಯಲ್ಲಿ ಆರಂಭಗೊಂಡಿದೆ. ಹಾಗೆ ಈಗಾಗಲೇ ಈ ಸಭಾಂಗಣ ಲೋಕಾರ್ಪಣೆ ಆದ ಬಳಿಕದ ಇವತ್ತು ಶಾರದಾ ವಿಗ್ರಹ ಪ್ರತಿಷ್ಠೆಯನ್ನು ಸೋಮೇಶ್ವರದ ಶ್ರೀ ಮಧ್ವೇಶ್ವರ ನೇತೃತ್ವದಲ್ಲಿ ಈಗ ನಡೆದಿದೆ. ಹಾಗೆ ಗುಳಿಗ ದೈವದ ಪೂಜೆ ಕೂಡ ನಡೆದಿದೆ. ಇದೀಗ ಪ್ರಥಮ ದಿನದ ಈ ಶಾರದೋತ್ಸವದ ಪ್ರಥಮ ದಿನದ ಬೆಳಗ್ಗಿನ ವಿಶೇಷ ಕಾರ್ಯಕ್ರಮ ದೀಪ ಪ್ರಜ್ವಲನೆಗೆ ಆಗಮಿಸಿದ್ದಾರೆ ದಂಪತಿಗಳೆಲ್ಲ. ಬಹಳ ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ ನಾವು. ಶ್ರೀಮತಿ ಮತ್ತು ಶ್ರೀ ಸಾರಿಕಾ ಜಯ ಪೂಜಾರಿ ಲಕ್ಷ್ಮೀಗುಡ್ಡೆ ಕುಂಪಲ, ಶ್ರೀಮತಿ ಮತ್ತು ಶ್ರೀ ಜಯಶ್ರೀ ಜಯಂತ ಕಾಪಿಕಾಡ್ ಕಿಚನ್ ವರ್ಲ್ಡ್ ಮಂಗಳೂರು, ಶ್ರೀಮತಿ ಮತ್ತು ಶ್ರೀ ಶರ್ಮಿಳಾ ಅಶೋಕ್ ಶ್ರೀ ರಾಮ ನಿಲಯ ಮಿತ್ರನಗರ ಕುಂಪಲ, ಶ್ರೀಮತಿ ಮತ್ತು ಶ್ರೀ ಸವಿತಾ ಪ್ರಶಾಂತ್ ಶೆಟ್ಟಿ ಚೇತನ್ ನಗರ ಕುಂಪಲ, ಶ್ರೀಮತಿ ಮತ್ತು ಶ್ರೀ ದಿವ್ಯಾ ಸತೀಶ್ ಶೆಟ್ಟಿ ಗಡಾರ್ ಅಧ್ಯಕ್ಷರು ಕೋಟೆಕಾರ ಪಟ್ಟಣ ಪಂಚಾಯತ್. ಇವರಿಗೆ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಮತ್ತು ಉತ್ಸವ ಸಮಿತಿ ವತಿಯಿಂದ ಗೌರವಪೂರ್ಣವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಮಮತಾ ಹರೀಶ್ ಅವರು ಎಲ್ಲಿದ್ದೀರಿ? ಬನ್ನಿ, ನೀವು ಬಂದು ಶರ್ಮಿಳಾ ಅವರಿಗೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಹಾಗೆ ನಮ್ಮ ನೆನಪಿನ ಕಾಣಿಕೆ ನಿಮ್ಮ ಮನೆಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ದೀಪ ಪ್ರಜ್ವಲನೆಗೆ. ಇದೀಗ ಮುಂದೆ ನಮ್ಮ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನಮ್ಮ ಕೃಷ್ಣ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮೋಹನ್ ಶೆಟ್ಟಿ ಹಾಗೆ ಅವರ ಧರ್ಮಪತ್ನಿ ಅವರು ಕೂಡ ಬಂದು ಶಾಲಾರ್ಪಣೆ ಮಾಡಬೇಕಾಗಿ ಮಕ್ಕಳಿಗೆ ಮೋಹನ್ ಶೆಟ್ಟಿ ಮತ್ತು ಶ್ರೀಮತಿ ಮೋಹನ್ ಶೆಟ್ಟಿ ಬರ್ತಿದ್ದಾರೆ ಶಾಲಾರ್ಪಣೆ ಮಾಡ್ತಾರೆ. ಸವಿತಾ ಪ್ರಶಾಂತ್ ಶೆಟ್ಟಿ ನಮ್ಮೊಟ್ಟಿಗೂ ಪ್ರಶಾಂತ್ ಶೆಟ್ಟಿ ಮಕ್ಕಳಿಗೆ ಶ್ರೀಮತಿ ಲೋಲಾಕ್ಷಿ ఒక ರಿತಿಕ್ ಬರ್ತಿದ್ದಾಗಲೇ ಶಾಲಾರ್ಪಣೆ ಮಾಡಿಕೊಡ್ಕೊಂಡು ಏನೊಂದಿಲ್ಲ. ಶ್ರೀಮತಿ ಸವಿತಾ ಪ್ರಶಾಂತ್ ಶೆಟ್ಟಿ ಮಕ್ಕಳಿಗೆ ದೀಪ ಪ್ರಜ್ವಲನೆ ಸಮಿತಿ ವತಿಯಿಂದ ಸ್ವಾಗತ. ಶ್ರೀಮತಿ ದಿವ್ಯಾ ಬೊಕ್ಕ ಸತೀಶ್ ಶೆಟ್ಟಿ ನಡ ಅಧ್ಯಕ್ಷ ಕೋಟೆಕಾರ ಪಟ್ಟಣ ಪಂಚಾಯತ್ ಮುಕ್ಕಲೂರಿಗೆ ಈ ದೀಪ ಪ್ರಜ್ವಲನೆಗೆ. ಪ್ರಶಾಂತ್ ಕುಜಮಗದ್ದೆ ಎಂಗಲ್ನ ಸಮಿತಿದ ಪ್ರಶಾಂತ್ ಕುಜಮಗದ್ದೆ ಓಲಿಂದಿಲ್ಲ ಬರ್ತದೆ. ದಿವ್ಯಾ ಸತೀಶ್ ಶೆಟ್ಟಿ ದಿವ್ಯಾ ವನಿತಾ ಶ್ರೀಮತಿ ವನಿತಾ ಮೇಲೆ ಬರ್ತದೆ. ದಿವ್ಯಾ ಮೇರೆಗೆ ಸ್ವಾಗತ ಶಾಲೆ ಸ್ವಾಗತ. ಅಂಚನೆ ನೆನಪದ ಕಾಣಿಕೆಯನ್ನು ಕೊರದಿದೆ. ಅಂಚನೆ ಸಾರಿಕಾ ಒಬ್ಬ ಜಯ ಪೂಜಾರನ್ನ ಈ ವೇದಿಕೆ ಅಕ್ಲಿಗೆ ಸಿದ್ದರಾಮಯ್ಯ ಜಯ ಪೂಜಾರಿಗೆ ಬಗ್ಗೆ ಅವಳ ಹಿರಿಯರಾದ ಸೋಮೇಶ್ವರ ಪುರಸಮಿತ ಕೌನ್ಸಿಲರ್ ಆದಿದ್ದರೆ ಸಾರಿಕಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಅಸತೋ ಸದ್ಗಮಯ ತಮಸೋ ಜ್ಯೋತಿರ್ಗಮಯ ಅಸತೋ ಸದ್ಗಮಯ ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓ ಶಾಂತಿ ಶಾಂತಿ ಶಾರದಾ ಮಾತೆ ಅಂಚನೆ ಈ ಜ್ಯೋತಿನ ಪ್ರಜ್ವಲನೆ ಮಂತಿನ ಮಾತ ಕುಟುಂಬದ ಗಳಿಗೆ ಶಾರದಾ ಮಾತೆ ಒಂದು ನಮ್ಮದಿನ ಪರಿವಾರ ಶಕ್ತಿಲನ ಸರ್ವಾನುಗ್ರಹ ಪ್ರಾಪ್ತಿಯಾಗಿ ಪಡ್ಕೊಂಡು
ಎಂಕ್ಲು ಸಮಿತಿಯ ಒತ್ತಡಿದ ಸೋಲೋಯ್ತದ ಸ್ವಲ್ಪ ಸಂದವ ಸಮಿತಿಯ ಅಧ್ಯಕ್ಷರ ಪೂರ ಪದಾಧಿಕಾರಿಗಳಿಗೆ ಧನ್ಯವಾದ. ಮಾತಿನ ಪರವಾದ ದಿವ್ಯ ಸತೀಶ್ ಶೆಟ್ಟಿ ಪಾತಿದ್ದೀರಿ ಅಂಚಾದ್ರೆ ಮಾತೆರೆಗಿಲ್ಲ ಆಗಲ್ಲ ಮನಸ್ಸಿಡಿತ್ತಿನವೇನು ಅವು ಬಾಯಿ ಬಿಟ್ಟು ಪರವಡಿದ್ದಿದ್ದೇವೆ ಅಂಚಾದ್ರೆ ಈಗ ಮಾತ ಭಕ್ತಿಪೂರ್ವಕವಾಗಿ ಚಿಂತನೆ ಈ ಅರ್ಪಣಾ ಮನವಾದ ಸೇವೆಗೆ ಎಂಕಲು ಸೊಲೈತ ಸ್ವಲ್ಪ ಸಂದರ್ಭದಲ್ಲ ಶ್ರೀ ಶಾರದಾ ಮಾತೆ ಸಂಪೂರ್ಣ ಅನುಗ್ರಹ ಮಲ್ಪಟ್ಟೆ ಕೆಲ ಪಡೆದ ಎಂಕಲು ಇತ್ತ ಪ್ರಾರ್ಥನೆ ಬಂದದ. ನಮಸ್ಕಾರ.